ತುಮಕೂರು ತಾಲೂಕು ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ಸೈಟ್ ಇರುತ್ತೆ. ಆ ಸೈಟ್ಗೆ ಈಗ ಸ್ವತ್ತು ಮಾಡೋದಕ್ಕೆ ಅಂತೇಳಿ ಕಾರ್ಯದರ್ಶಿಯವ್ರನ್ನ ಭೇಟಿಯಾದಾಗ ಅಲ್ಲಿ 7,265 ರೂಪಾಯಿ ದುಡ್ಡಿಗೆ ಬೇಡಿಕೆ ಇಡ್ತಾರೆ. ಸಾಮಾಜಿಕ ಹೋರಾಟಗಾರ ಜೆಟಿ ಅಗ್ರಹಾರ ನಾಗರಾಜು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಮನೆ ಮಾತಾಗುತ್ತಿದ್ದಾರೆ. ಇದೀಗ ಅವರ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಿದೆ. ಎಸಿಬಿ ಅಧಿಕಾರಿಗಳಿಂದ ಹೋರಾಟಗಾರ ಜೆಟಿ ಅಗ್ರಹಾರ ನಾಗರಾಜು ಇವರ ಹೋರಾಟದಿಂದ ಬಡ ರೈತರು ಮತ್ತು ಮಧ್ಯಮ ವರ್ಗದ ಸಾರ್ವಜನಿಕರು ಅಲ್ಪ ಪ್ರಮಾಣದ ನಿಟ್ಟುಸಿರು ಬಿಟ್ಟಿದ್ದಾರೆ. ತಿಂಗಳಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಗಳು ಸಿಕ್ಕಿ ಹಾಕಿಕೊಂಡು ಜೈಲು ಪಾಲಾಗುತ್ತಿದ್ದಾರೆ. ತುಮಕೂರು ತಾಲೂಕು ಅರಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖಾಲಿ ನಿವೇಶನದ ಈ ಸ್ವತ್ತು ಮಾಡಿಸಿಕೊಳ್ಳಲು ಅರುಣ್ ಕುಮಾರ್ ಎಂಬುವರು ಅರ್ಜಿ ನೀಡಿದ್ದು, ಪಂಚಾಯತಿ ಕಾರ್ಯದರ್ಶಿ ಶ್ರೀಧರ್ 7,500 ಲಂಚಕ್ಕೆ ಬೇಡಿಕೆ ಇಟ್ಟು 3,000 ಹಣ ಮುಂಗಡವಾಗಿ ಪಡೆದುಕೊಂಡಿದ್ದ. ಉಳಿದ 4,500 ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾನೆ. ಸಾಮಾಜಿಕ ಕಾರ್ಯಕರ್ತ ಜೆಟಿ ಅಗ್ರಹಾರ ನಾಗರಾಜು ಅವರ ಹೋರಾಟದಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಎಸಿಬಿ ಅಧಿಕಾರಿಗಳ ತಂಡಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಾಕುಮಾರಿ, ನಿರ್ಲಕ್ಷ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜೈಪಾಲ್ ಕುಮ್ಮಕ್ಕಿನಿಂದ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಹೇಳೋರೇ ಇಲ್ಲ ಕೇಳೋರೇ ಇಲ್ಲವಂತಾಗಿದೆ. ಎನ್ಆರ್ಇಜಿ ವರ್ಕ್ ಕಳಪೆ ಗುಣಮಟ್ಟದ ಕಾಮಗಾರಿ, ಕೆಲವು ಕೆಲಸ ಮಾಡದೆ ಬಿಲ್ ಮಾಡಿಸಿಕೊಳ್ಳುತ್ತಾರೆ. ಸೀಟ್ ಲೈಟ್ ಬೆಲ್ಟ್ ಹಗರಣ, ಮೋಟಾರ್ ಪಂಪ್ ಸೆಟ್ ಕೊಳ್ಳುವುದರಲ್ಲಿ ಕಳಪೆ ಹಗರಣ, ಎನ್ಆರ್ಇಜಿ ಹಣ ಬಿಡುಗಡೆ ಮಾಡಲು ಇಂಜಿನಿಯರ್ ಪಿಡಿಒ 30% ಕಮಿಷನ್ ದಂಧೆ ನಡೆಯುತ್ತಿದೆ. ಒಟ್ಟಾಗಿ ಹೇಳುವುದಾದರೆ ಗ್ರಾಮ ಪಂಚಾಯತಿಗಳಲ್ಲಿ ಸಾಲು ಸಾಲು ಹಗರಣ ಸರಮಾಲೆ ಇದೆ. ಕ್ರಮ ಕೈಗೊಳ್ಳಬೇಕಾದ ಜಿಲ್ಲಾ ಪಂಚಾಯತ್ ಸಿಇಒ ಮೌನವಾಗಿ ಸಾರ್ವಜನಿಕರು ಎಷ್ಟೇ ದೂರುಗಳನ್ನು ನೀಡಿದರೂ ಒಂದಕ್ಕೂ ಕ್ರಮ ಕೈಗೊಳ್ಳುವುದಿಲ್ಲ. ಮೊದಲು ಜಿಲ್ಲಾ ಪಂಚಾಯತ್ ಸಿಇಒ ವರ್ಗಾವಣೆಯಾಗಿ ಉತ್ತಮ ಜನಸ್ನೇಹಿ ಸಿಇಒ ಬಂದರೆ ಮಾತ್ರ ಇದಕ್ಕೆಲ್ಲ ಪರಿಹಾರ ಎಂದು ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಜೆಟಿ ಅಗ್ರಹಾರ ನಾಗರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಚುಕ್ಕಿ, ಇನ್ಸ್ಪೆಕ್ಟರ್ ವೀರೇಂದ್ರ, ವಿಜಯಲಕ್ಷ್ಮಿ, ನರಸಿಂಹರಾಜು, ಚಂದ್ರಶಿವಣ್ಣ, ನವೀನ್ ಕುಮಾರ್, ಸುರೇಶ್ ಇನ್ನಿತರರಿದ್ದರು. ವರದಿ ಟೈಗರ್ ನಾಗ್, ತುಮಕೂರು. ತುಮಕೂರು ತಾಲೂಕು ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನು ಸೈಟ್ ಇರುತ್ತೆ ಆ ಸೈಟ್ಗೆ ಈ ಸ್ವತ್ತು ಮಾಡೋದಕ್ಕೆ ಅಂತೇಳಿ ಕಾರ್ಯದರ್ಶಿಯವ್ರನ್ನ ಭೇಟಿಯಾದಾಗ, ಕಾರ್ಯದರ್ಶಿ ಶ್ರೀಧರ್ ಅವ್ರನ್ನ ಭೇಟಿಯಾದಾಗ ಅವರು 7,265 ರೂಪಾಯಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಮುಂಗಡವಾಗಿ 3,000 ಪಡೆದಿರ್ತಾರೆ. ಇನ್ನು 4,265 ರೂಪಾಯಿ ಎಸಿಬಿ ಏನು ನಮ್ಮ ಅರುಣ್ನಿಂದ ಪಡಿಬೇಕಾದ್ರೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾರೆ. ಇದಕ್ಕೆ ಇಒ ಮತ್ತು ಸಿಇಒನೇ ಕಾರಣ. ಯಾಕೆ ಅಂತಂದರೆ ಈ ಎಲ್ಲ ಕಡೆ ಕಳಪೆ ಎನ್ಆರ್ಇಜಿ ಕಾಮಗಾರಿ, ಇದಕ್ಕೆ ದೂರು ಕೊಟ್ಟರೆ ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟರೆ ಸಿಇಒ ಮೇಡಮ್ ಕ್ರಮ ಕೈಗೊಳ್ಳಲ್ಲ. ಇಒ ಏನು ಅಂತಂದರೆ ಎಲ್ಲ ಪಂಚಾಯಿತಿಗಳಲ್ಲೂ ಇದೇ ಭ್ರಷ್ಟಾಚಾರ. ಇಒ ಯಾರು ದೂರು ಕೊಟ್ಟರು ಕೂಡ ಇಒ ಕೂಡ ಕ್ರಮ ತಾಳಲ್ಲ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗೈತೆ ನಮ್ಮ ತುಮಕೂರು ಜಿಲ್ಲೆ. ಯಾಕೆಂದರೆ ಸಿಇಒ ಒಬ್ಬರು ಕರೆಕ್ಟಾಗಿದ್ದರೆ ಈ ಥರ ಭ್ರಷ್ಟಾಚಾರ ಅನಾಚಾರಗಳು ನಡೆಯಲ್ಲ. ಒಬ್ಬ ರೈತ ಕೂಲಿ ಕಾರ್ಮಿಕ 7,000 ರೂಪಾಯಿ ಎಲ್ಲಿಂದ ಅದನ್ನು ಕೊಡ್ತಾನೆ? ಇಂಥ ಸಂದರ್ಭದಲ್ಲಿ ನಾವು ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟರು ಕೂಡ ಸಿಇಒ ಕ್ರಮ ತಾಳಲ್ಲ. ನಾನೇನು ಒತ್ತಾಯಿಸ್ತೀನಿ ಅಂತಂದರೆ ಸಿಇಒನ ಮೊದಲು ರಾಜ್ಯ ಸರ್ಕಾರ ಇಲ್ಲಿಂದ ವರ್ಗಾವಣೆ ಮಾಡಿ ಉತ್ತಮವಾಗಿ ಕಾರ್ಯನಿರ್ವಹಿಸೋಂಥ ಸಿಇಒನ ಇಲ್ಲಿ ನೇಮಕ ಮಾಡಿದರೆ ಈ ಭ್ರಷ್ಟಾಚಾರ ಸದ್ಯ ಮಟ್ಟಕ್ಕೆ ತಡಿಬೋದು ಅಂತ ಹೇಳ್ತೀನಿ. ಜೊತೆಗೆ ನಾನು ತುಮಕೂರು ಭ್ರಷ್ಟ ಅಧಿಕಾರಿಗಳಿಗೆ ಏನು ಹೇಳ್ತೀನಿ ಅಂತಂದರೆ, ಭ್ರಷ್ಟ ಅಧಿಕಾರಿಗಳೇ ತುಮಕೂರು ಜಿಲ್ಲೆ ಬಿಟ್ಟು ತೊಲಗಿ, ಇಲ್ಲ ಅಂದರೆ ಜೈಲಿಗೆ ಹೋಗೋಕ್ಕೆ ಸಿದ್ಧರಾಗಿ. ಅದರಲ್ಲಿ ಮುಂಗಡವಾಗಿ 3,000 ಪಡೆದಿರ್ತಾರೆ. ಇನ್ನು 4,265 ರೂಪಾಯಿ ಇಸ್ಕೊಬೇಕಾದ್ರೆ ಈಗ ಎಸಿಬಿ ಡ್ರಾಪ್ ಆಗಿದ್ದಾರೆ. ಜಿಲ್ಲಾದ್ಯಂತ ಇದೇ ರೀತಿ ನಡೀತಾ ಇದೆ. ಆದರೂ ಜಾಗೃತರಾಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ತಾಲೂಕ್ ಪಂಚಾಯತ್ ಇಒ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒನೇ ಕಾರಣ. ಯಾಕೆಂದರೆ ಇಷ್ಟೆಲ್ಲ ಪ್ರಕರಣಗಳು ಎಗ್ಗಿಲ್ಲದೆ ಸರಣಿಯಾಗಿ ನಡೀತಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಸಿಇಒ ದೂರು ಕೊಟ್ಟರು ಕೂಡ ಅವನು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಎಲ್ಲದಕ್ಕೂ ಕಾರಣ ಸಿಇಒ ಮತ್ತು ಇಒ. ಇವತ್ತು ನಡೆದಿರುವಂಥದ್ದು ಅವರ ಕಾರ್ಯದರ್ಶಿ ಶ್ರೀಧರ್ ಅಂತೇಳಿ ಕಾರ್ಯದರ್ಶಿ 3,000 ಮುಂಗಡವಾಗಿ ಪಡೆದು ಇನ್ನು 4,265 ರೂಪಾಯಿ ಈಗ ಎಸಿಬಿ ಕೊಡಬೇಕಾದ್ರೆ ಏನು ಲಂಚ ಪಡಿಬೇಕಾದ್ರೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಾನೆ. ಇವರು ಯಾರು ಸೈಟ್ ಮಾಲೀಕರೇ? ಅರುಣ್ ಕುಮಾರ್ ಅಂತೇಳಿ. ಅವರೇ ಡೈರೆಕ್ಟ್? ಹೌದು. ನಿಮ್ಮ ಹೆಸರು? ಜೆಟಿ ಅಗ್ರಹಾರ ನಾಗರಾಜ್, ಸಾಮಾಜಿಕ ಕಾರ್ಯಕರ್ತ.